ಹಾಗಾಗಿ ನಿನ್ನ ಕೊಳಕು ಮನಸ್ಸಿನ ಎಷ್ಟು ತೆಗ್ದಾಕಿದವಳು ಅಂತ ಹೇಳಿ ನಿನ್ನ ಒಂದು ಕಮೆಂಟ್ ರೀಡ್ ಮಾಡ್ತೇನೆ. ಎಲ್ಲರೂ ನೋಡಿವರಿಗೆ ನೆಗೆಟಿವ್ ಮಾಡೋದು. ಮೇಕಪ್ ಅಲ್ಲ ಮಾರೈತಿ, ನಿಂಗೆ ಮೇಕಪ್ ನಾನು ಏನು ಮಾಡೋದಂತ ಗೊತ್ತಾ? ಕೇವಲ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್. ಇನ್ನು ನಾನು ಮೇಕಪ್ ಮಾಡಿ ಒಳ್ಳೆ ರೀತಿಯಲ್ಲಿ ಬಂದರೆ ನೀನು ಎಲ್ಲಿಯ ಒಂದು ಹಾಳು ಬಾವಿಗೆ ಸಾಯ್ತೇನ? ನಾನು ಮೇಕಪ್ ಮಾಡಿದ್ದೇನೆ ನಿನ್ನ ಕುಂಡೆಯಲ್ಲಿ ಇಷ್ಟು ಉರಿಯುದಂದ್ರೆ ಇನ್ನು ಮೇಕಪ್ ಮಾಡಿ ಒಳ್ಳೆ ರೀತಿಯಲ್ಲಿ ಕೂತ್ಕೊಂಡು ಮೇಕಪ್ ಯಾವುದಕ್ಕೆ ಹೇಳುದಂತ ಒಳ್ಳೆ ನಾಲೆಜ್ ಇದೆ ನಿನ್ನಂಥವರು ಅಂತ ಹೇಳ್ತೇನೆ. ನಿಲ್ಲು, ಕಂಟಿನ್ಯೂ ಮಾಡ್ತೇನೆ. ನಾನು ನಿನ್ನದು ಇಷ್ಟು ಉದ್ದ ರಾಮಾಯಣ ಈಗಲೇ ಓದ್ತಾ ಇದ್ದೇನೆ, ಯಾಕಂದರೆ ನನಗೆ ಅದು ಹೇಟ್ ಕಮೆಂಟ್ಸ್ ಅಂತ ಗೊತ್ತಾಯಿತು. ನೆಗೆಟಿವ್ ಮಾಡೋದು, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತೆ, ನೀನೇ ಮೊದಲು ಹೆಣ್ಣಿಗೆ ಹೆಣ್ಣೆ ಶತ್ರು ಕಚಡ. ಕಾವ್ಯ ರಕ್ಷಿತ ಹಾಗೆ ಎಲ್ಲ ಗಂಡಸರ ಜೊತೆ ಅಷ್ಟು ಟಚ್ ಆಗಿ ಕೂತ್ಕೊಳ್ತಾಳೆ. ನಿನ್ನ ಹೊಟ್ಟೆಯಲ್ಲಿದ್ದೆಲ್ಲ ಕಲ್ಮಶನು ಹೊರಗೆ ಹಾಕಿದೆ. ಹೆಸರಿಗೆ ನಾಮಕೆ ವಾಸ್ತೆ ಕಾವ್ಯ ರಕ್ಷಿತ ಅಂತ ಉಂಟು, ಆದರೆ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್. ನಿನ್ನೆದೊಂದು ಎಲಿಮಿನೇಷನ್ ನೋಡಿ ಯಾರಿಗೆಲ್ಲ ತುಂಬ ಬೇಸರ ಆಯ್ತು ಅಂತ ಹೇಳಿ ಅಂತೆ. ನನಗೆ ತುಂಬ ಅಂದರೆ ತುಂಬ ಬೇಸರ ಆಯಿತು. ಯಾಕಂದರೆ ನಮ್ಮದೊಂದು ಫೇವ್ರೆಟ್ ಮಾಳು ನಿನ್ನೆ ಎಲಿಮಿನೇಷನ್ ಆಗಿ ಹೋಗ್ತಾನೆ. ಇವಳು ಏನೋ ಒಂದು ಆಟ ಆಡದೆ, ಟಾಸ್ಕ್ ಯಾವುದೇ ಒಂದು ಗೆಲ್ಲದೆ, ಒಂದು ಕೇವಲ ಒಂದು ಟಾಸ್ಕ್ ಬುಕ್ ಓದಿ ಇಷ್ಟರ ತನಕ ಅದು ಹೇಗೆ ಸೇಫ್ ಆಗಿ ಬರ್ತಾ ಇದ್ದಾಳೆ ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಒಂದು ಗೊತ್ತಾದರೆ ಒಂದು ಅನಿಸಿಕೆಯನ್ನು ನೀವು ಕಮೆಂಟ್ ಮೂಲಕವಾಗಿ ನಿಮ್ಮ ಅನಿಸಿಕೆ ಶೇರ್ ಮಾಡಬಹುದು. ಯಾಕಂದರೆ ಇವನಾದರೂ ವ್ಯಕ್ತಿತ್ವದಲ್ಲಿ ಕೂಡ ಒಳ್ಳೆ ಇದ್ದಾನೆ. ಹಾಗೆಯೇ ಒಂದು ರಕ್ಷಿತಾ ಶೆಟ್ಟಿ ಮತ್ತು ಮಾಳಿದೊಂದು ಬಾಂಧವ್ಯ ಒಳ್ಳೆದಿತ್ತು, ಅಣ್ಣ ತಂಗಿಯದ ಬಾಂಧವ್ಯ ಪಾಪ. ಮತ್ತು ರಕ್ಷಿತಾ ಶೆಟ್ಟಿ ಯಾರ ಜೊತೆ ಒಳ್ಳೆ ರೀತಿಯಲ್ಲಿ ಬಾಂಧವ್ಯ, ಒಳ್ಳೆ ಬಾಂಡಿಂಗ್ ಒಳ್ಳೆದಿರ್ತದೆ, ಅವರೆಲ್ಲ ಒಬ್ಬೊಬ್ಬರಾಗಿ ಎಲಿಮಿನೇಷನ್ ಆಗಿ ಹೋಗ್ತಾ ಇರ್ತಾರೆ. ಫಸ್ಟಿಗೆ ಮಲ್ಲಮ್ಮನ ಹತ್ರ ಒಳ್ಳೇದಿತ್ತು ಬಾಂಡಿಂಗ್, ಅವರು ಹೋದ್ರು, ಎಲಿಮಿನೇಷನ್ ಆದರು. ಅದರ ನಂತರ ಇನ್ನೊಬ್ಬ ಚಂದ್ರಪ್ರಭಾ ಅವನ ಹತ್ರ ಕೂಡ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಿದ್ಲು, ಅವನು ಎಲಿಮಿನೇಷನ್ ಆಗಿ ಹೋದ. ಅದರ ನಂತರ ಸೂರಜ್ ಕೂಡ ಒಳ್ಳೆ ವ್ಯಕ್ತಿತ್ವದ ಹುಡುಗ, ಅವನು ಆ ಕಡೆಯಿಂದ ಈ ಕಡೆ ಫಿಟ್ಟಿಂಗ್ ಮಾಡ್ತಿರ್ಲಿಲ್ಲ. ಈ ಹುಡುಗಿ ಹತ್ರ ರಕ್ಷಿತಾ ಶೆಟ್ಟಿ ಹತ್ರ ಒಳ್ಳೇದಿದ್ದ. ಹಾಗೆಯೇ ಒಂದು ಟಾಸ್ಕಲ್ಲಿ ಕೂಡ ಯಾವುದೇ ಒಂದು ಇದಿಲ್ಲದೆ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಿದ್ದ, ಅವನು ಕೂಡ ಎಲಿಮಿನೇಷನ್ ಆದದ್ದು ನಿಜವಾಗ್ಲೂ ಶಾಕಿಂಗ್. ಯಾಕಂದರೆ ಏನು ಆಟ ಆಡದವಳು ಇವಳು ಪ್ರತಿ ವಾರ ಸೇಫ್ ಆಗ್ತಿದ್ದಾಳೆ. ಇವಳನ್ನು ವೋಟ್ ಮಾಡಿ ಸೇಫ್ ಮಾಡ್ತಿರುವವರು ಯಾರು ನೀವು ಲೆಕ್ಕ ಹಾಕಿ. ಓಕೆ, ಸೂರಜ್ ಕೂಡ ಎಲಿಮಿನೇಷನ್ ಆಗಿ ಹೋದ, ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅದರ ನಂತರ ಮತ್ತೆ ನಿನ್ನೆ ಮಾಳು, ಇದು ತುಂಬ ಅಂದರೆ ತುಂಬ ಶಾಕಿಂಗ್ ಆಗ್ತಾ ಇದೆ. ಯಾಕಂದರೆ ಅವನದು ಫ್ಯಾನ್ ಫಾಲೋವರ್ಸ್ ಅಷ್ಟಿದ್ದಾರೆ. ಈವನ್ ನನಗೆ ಕೂಡ ಪರ್ಸ್ನಲ್ ಆಗಿ ತುಂಬ ಇಷ್ಟ ಅವನದು ವ್ಯಕ್ತಿತ್ವ. ಯಾಕಂದರೆ ಅವನು ಆ ಕಡೆಯಿಂದ ಈ ಕಡೆ ಮಾಡುವ ವ್ಯಕ್ತಿತ್ವ ಅಲ್ವ ಅವನದು, ಕ್ಯಾರೆಕ್ಟರ್ ಒಳ್ಳೆದಿದೆ. ಹಾಗೆಯೇ ಅವನು ಒಂದು ಒಳ್ಳೆ ಬಾಂಡಿಂಗ್ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಹತ್ರ ಇದ್ದ, ಬಾಂಧವ್ಯ ಒಳ್ಳೆದಿತ್ತು. ಅವನ ಹೆಂಡತಿ ಕೂಡ ಹೇಳಿದಾಳೆ ಅಣ್ಣ ತಂಗಿಯ ಬಾಂಧವ್ಯ ತುಂಬ ಖುಷಿಯಾಗಿದೆ. ಅವರು ಕೂಡ ಅವಳಿಗೆ ಪಾಪ ರಕ್ಷಿತಾ ಶೆಟ್ಟಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಈಗ ಅವಳು ಪಾಪ ಒಬ್ಬಳೇ ಆಗಿದ್ದಾಳೆ. ಮತ್ತು ಪ್ರತಿ ಸಲ ಕೂಡ ವೀಕೆಂಡಲ್ಲಿ ಸುದೀಪ್ ಸರ್ ಅವಳಿಗೇ ಜಾಸ್ತಿ ದಟ್ಟಿಸಿ ಒಂದು ಗರ್ಜನೆ ಮಾಡಿ ಬೈತಾರೆ. ಬೇರೆಯವರಿಗೆಲ್ಲ ಖಾಲಿ ಒಂದು ನಗಡಿ ಒಂದು ಜಸ್ಟ್ ಜೋಕ್ನಾಗಿ ಮಾಡ್ತಾರೆ, ಇವಳಿಗೆ ಸ್ವಲ್ಪ ಇದು ಮಾಡ್ತಾರೆ. ಮತ್ತು ನೀವು ಪ್ರತಿ ಸಲ ಒಬ್ಸರ್ವ್ ಮಾಡಿ, ಇವರೆಲ್ಲ ಒಂಥರ ಮೇಕಪ್ ಎಲ್ಲ ಮಾಡಿಕೊಂಡು ಒಳ್ಳೆ ಡ್ರೆಸ್ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ಅವಳನ್ನು ಕರೆಕ್ಟಾಗಿ ನೀವು ಒಬ್ಸರ್ವ್ ಮಾಡಿ, ಕಿಚನ್ ರೂಮಲ್ಲೇ ಜಾಸ್ತಿ ಇರ್ತಾಳೆ ಪಾಪ. ಯಾವಾಗ ನೋಡಿದರೆ ಬಟ್ಟೆ ಸೈಡಲ್ಲಿ ಒದ್ದಿರ್ತದೆ, ಪಾತ್ರೆ ತೊಳೆಯೋದು, ಕ್ಲೀನಿಂಗ್ ಮಾಡೋದು. ಯಾಕೆ ಇವರಿಗೇನು ಕೈಕಾಲಿಗೆ ಇದು ವಾತ ಬಂದಿದ, ಅಥವಾ ಇವರಿಗೇನು ಅಷ್ಟು ಅಂಗವಿಕಲವ, ಇವರಿಗೇನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ? ಪ್ರತಿಯೊಂದಕ್ಕೂ ರಕ್ಷಿತಾ 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 ಅಂತ ಹೇಳ್ತಾರೆ. ಎಲಿಮಿನೇಷನ್ ಆಗುವಾಗ ಪಾಪ ಆ ಹುಡುಗಿದ ಹೆಸರು ಹೇಳ್ತಾರೆ. ಹೊಟ್ಟೆ ಕಿಚ್ಚು ಮಾಡಲಿಕ್ಕೆ ಆ ಹುಡುಗಿಯೇ ಬೇಕು. ನಾನೊಂದು ಹೇಳೋದು, ಯಾವಾಗ ಒಬ್ಬರು ಶೈನಿಂಗಲ್ಲಿ ಇರ್ತಾರೆ ಅವರ ಮೇಲೇ ಕಾಲು ಎಳಿಲಿಕ್ಕೆ ಬರೋದು. ಕಾವ್ಯ ಮತ್ತು ಸ್ಪಂದನ ಇಬ್ಬರು ಕೂಡ ಫಿಟ್ಟಿಂಗ್ ಇಡುವ ರಾಣಿಗಳು, ಇವರು ಬಕೆಟ್ ಹಿಡಿತಾ ಇರ್ತಾರೆ. ಅದರ ನಂತರ ಕಾವ್ಯ ಕೂಡ ಹಾಗೇನೆ ಹೊರಗಡೆದು ಸುದ್ದಿ ಎಲ್ಲ ತಗೊಂಡಿರ್ತಾಳೆ. ಈಗ ಅವಳು ತುಂಬ ಎಲರ್ಟ್ ಆಗಿದ್ದಾಳೆ. ಮತ್ತು ಸ್ಪಂದನನಿಗೆ ಇವರು ಪ್ರತಿ ಸಲ ಇದು ಸೇಫ್ ಮಾಡ್ತಾರಲ್ಲ, ನನ್ನ ಪ್ರಕಾರ ಈ ಕಲರ್ಸ್ ಕನ್ನಡದ ಇದರಲ್ಲಿ ಅವಳು ವರ್ಕ್ ಮಾಡ್ತಿರುವವಳು. ಹಾಗಾಗಿ ಕಲರ್ಸ್ ಕನ್ನಡದವರದು ನಿಜವಾಗ್ಲೂ ಉಂಟಲ್ಲ, ಇವಳಿಗೆ ಕಂಬೈನ್ ಆಗಿದ್ದಾರೆ. ಇವಳನ್ನು ಪ್ರತಿ ಸಲ ವೋಟಿಂಗ್ ಎಲ್ಲ ಕೇವಲ ನಾಮಕೆ ವಾಸ್ತ ಅಂತ ಹೇಳ್ತಾರಲ್ಲ, ಹಾಗೆ ವೋಟಿಂಗ್ ಎಲ್ಲ ಏನು ಲೆಕ್ಕಕ್ಕಿಲ್ಲ, ಇವರೇ ಆಟ ಆಡಿ ಅವಳನ್ನು ಸೇಫ್ ಮಾಡ್ತಾ ಇದ್ದಾರೆ. ಯಾರು? ಕಲರ್ಸ್ ಕನ್ನಡದವರು. ಇಲ್ಲದಿದ್ದರೆ ವೋಟಿಂಗ್ ಅಂತ ಹೇಳಿ ಯಾಕೆ ಇಟ್ಟದ್ದು ಇವರು? ವೋಟಿಂಗ್ ಅಂತ ಹೇಳಿದ ನಂತರ ಜಾಸ್ತಿ ವೋಟು ಇವನಿಗೆ, ನಮ್ಮ ಮಾಳಿಗೆನೆ ಬಂದಿರ್ಬೋದು. ಆದರೆ ಇವರೇ ಒಬ್ಬರನ್ನು ಯಾರನ್ನು ಇಡಬೇಕು ಯಾರನ್ನು ತೆಗಿಬೇಕು ಅಂತ ಹೇಳಿ ಇವರೇ ಡಿಸೈಡ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನೀವು ಹೇಳಿ, ಈಗ ಬಿಗ್ ಬಾಸ್ ಹೇಳುವಂಥದ್ದೊಂದು ರಿಯಾಲಿಟಿ ಶೋ. ಓಕೆ, ಇದರಲ್ಲಿ ಈಗ ಒಂದು ಜನರು ವೋಟ್ ಮಾಡಿ ನಾವು ಗೆಲ್ಲಿಸುವ ಇದು ಅದೊಂದು ಕ್ರಮ.
ಈಗ ಇವರ ಅದರ ಒಳಗಡೆ ಕುತ್ಕೊಂಡವರೇ ಯಾರು ಬೇಕು ಯಾರು ಇಡಬಾರ್ದು ಅಂತ ಹೇಳಿ ಇವರೇ ಡಿಸೈಡ್ ಮಾಡಿದರೆ ಯಾಕೆ ವೋಟಿಂಗ್ ಲೈನನ್ನು ನೀವು ವೋಟ್ ಮಾಡಿ ಗೆಲ್ಲಿಸ್ಬೋದಂತ ಯಾಕೆ ಕೇಳೋದು ಜನರ ಹತ್ರ? ನನಗೆ ಅದು ನಿಜವಾಗ್ಲೂ ಇಷ್ಟನೇ ಆಗಲಿಲ್ಲ. ಪಾಪ ಆ ಹುಡುಗಿದ ಮುಖ ಇಷ್ಟು ಸಣ್ಣದಾಗಿದೆ. ಒಂದು ನಿನ್ನೆ ಎಲಿಮಿನೇಷನಲ್ಲಿ ಕೂಡ ಹಾಗೆಯೇ 2 ಕಾರ್ ಬರ್ತದೆ, ಕಾರ್ ಬಂದ ನಂತರ 2 ಹೀಗೆ ಹೋಗುವಾಗ ನಾನೆನಿಸಿರ್ತೀನಿ ಸ್ಪಂದನೆ ಹೋದ್ಲು ಅಂತೇಳಿ, ಅದರ ನಂತರ ಹೋದದು ಮಾಡು ಅಂತ ಹೇಳುವಾಗ ನಿಜವಾಗ್ಲೂ ನನಗೆ ಕೂಡ ಬೇಸರ ಆಗ್ತದೆ. ಅದೇ ರೀತಿ ಪಾಪ ರಕ್ಷಿತಾ ಶೆಟ್ಟಿ ಕೂಡ ಕಣ್ಣೀರಿಡ್ತಿರ್ತಾಳೆ. ಅದರ ನಂತರ ಹೋಗಿ ಮತ್ತೆ ಬಂದ ನಂತರ ಕಾವ್ಯನದ ಮುಖ ಇಷ್ಟು ಸಣ್ಣ, ನೀವು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ, ಕಾವ್ಯನಿಗೆ ಕೂಡ ಇಷ್ಟ ಇರೋದಿಲ್ಲ ಇವಳು ಮತ್ತೆ ಬಂದದ್ದು. ಯಾಕಂದರೆ ಪ್ರತಿಯೊಬ್ಬರು ನೋಡಿ, ಇದು ಗೇಮ್ ಅಂತ ನಂತರ ಗೇಮ್ ಅಂತ ಹೇಳಿದ ನಂತರ ಪ್ರತಿಯೊಬ್ಬರು ಯಾರಾದರೂ ಒಂದು ಔಟಾಗಿ ಹೋಗಲೇಬೇಕು. ಕಾವ್ಯನದು ಅಷ್ಟೊಂದು ಮುಖ ನೀವು ಅಬ್ಸರ್ವ್ ಮಾಡಿ, ನಿನ್ನದು ಇದರಲ್ಲಿ ಅವಳದು ಅಷ್ಟೊಂದು ಫೇಸ್ ಸ್ಮೈಲ್ ಇಲ್ಲ. ಬಾಕಿ ಮೊದಲೆಲ್ಲ ಅಪ್ ಹಿಡಿದು ಹೀಗೆ ತುಂಬ ಚೇರಪ್ ಎಲ್ಲ ಮಾಡ್ತಾ ಇಲ್ಲ ಅವಳು ಕಾವ್ಯ. ನಿನ್ನೆದಿದ್ರಲ್ಲಿ ಅವಳು ಮತ್ತೆ ವಾಪಸ್ ಬಂದ ನಂತರ ಅವಳು ಹೇಳ್ತಾ ಇರ್ತಾಳೆ, ಅಯ್ಯೋ ನನಗೆ ಹೆದರಿಕೆ ಆಯಿತು ಹಾಗೆ. ಧನುಷ್ ಎಲ್ಲ ಅವಳನ್ನು ಚೇರಪ್ ಮಾಡ್ತಾ ಇರ್ತಾನೆ, ಯಾಕೆ ನೀನು ಈಗ ಒಳಗೆ ಬಂದಿಲ್ಲ ಮತ್ತೆ ಯಾಕಿದು, ಅಲ್ಲ ನನಗೆ ತುಂಬ ಹೆದರಿಕೆ ಇದೆ. ಆದರೆ ಕಾವ್ಯ ಮೆಲ್ಲ ಆ ಕಡೆಯಿಂದ ಹೋಗ್ತಾಳೆ ಹಾಗೆ. ಮತ್ತು ಇನ್ನೊಂದು ಏನಂದರೆ, ನನಗೆ ಒಂದು ತುಂಬ ಹೇಟ್ ಕಮೆಂಟ್ಸ್ ಬಂದಿತ್ತು. ಅದರಲ್ಲಿ ಸ್ಪೆಷಲಿ ಒಬ್ಬಳು ನನಗೆ ಹೇಟ್ ಕಮೆಂಟ್ಸ್ ಹಾಕಿದ್ದಾಳೆ. ಇವಳು ನಿಜವಾಗಿ ಉಂಟಲ್ಲ ಹೆಣ್ಣು ಕುಲಕ್ಕೆ ಅಪಮಾನ ಅಂತ ಹೇಳ್ತೇನೆ. ಅವಳ ಹೆಸರು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದ್ದೆ, ನಾನು ಅವಳದು ಸ್ಕ್ರೀನ್ಶಾಟ್ ತೆಗೆದು ತುಂಬ ಹಾಕಿದ್ದಾಳೆ. ಪ್ರತಿಯೊಬ್ಬರಿಗೆ ಕೂಡ ರಿಪ್ಲೈ ಮಾಡ್ತಿದ್ಲು, ನಿಲ್ಲಿ ಅವಳದು ಓದ್ತೇನೆ. ಇವಳದು ಮನಸ್ಸು ಉಂಟಲ್ಲ ನಿಜವಾಗ್ಲೂ ಉಂಟಲ್ಲ ಕೊಳಕ್ಕಂದರೆ ಕೊಳಕು. ಮತ್ತು ನನ್ನನ್ನು ಆಂಟಿ ಅಂತ ಕರೆದಿದ್ದಾಳೆ. ನಾನು ಅವಳಿಗೊಂದು ಹೇಳೋದು, ಅವಳು ನನ್ನ ಒಂದು ಲ್ಯಾಂಗ್ವೇಜ್ಗೆ ಒಂದು ತಮಾಷೆ ಮಾಡಿದ್ಲು. ಕನ್ನಡ ಮೊದಲು ಕಲಿ ಅಂತ ಹೇಳಿದ್ಲು. ನಾನು ಕನ್ನಡ ಕಲಿತೆ, ನಾನು ಅಟ್ಲೀಸ್ಟ್ ನನ್ನ ಜನರಿಗೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿ ಅರ್ಥ ಆಗ್ತದೆ. ಮತ್ತು ನನ್ನದು ಮದರ್ ಟಂಗ್ ಇರೋದು ತುಳು. ಓಕೆ, ಕನ್ನಡ ಯಾಕೆ ಮಾಡೋದಂತ ಹೇಳಿದರೆ, ಎಷ್ಟೋ ಮಂದಿ ರಕ್ಷಿತನಿಗೆ ನೆಗೆಟಿವ್ ಆಗಿ ಹೇಳುವಾಗ ನಮ್ಮ ತುಳು ಲ್ಯಾಂಗ್ವೇಜಲ್ಲಿ ಹೇಳಿದರೆ ನಮ್ಮ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮಾತ್ರ ಅರ್ಥ ಆಗೋದು. ಯಾರು ಅವಳನ್ನು ತುಂಬ ಇನ್ಸಲ್ಟ್ ಮಾಡಿ ಬೇಡದೆಲ್ಲ ಕೆಟ್ಟದಾಗಿ ಹೇಳ್ತಾರೆ, ನಾನು ಕನ್ನಡದಲ್ಲಿ ಹೇಳಿದರೆ ಅವರಿಗೆ ಅರ್ಥ ಆಗ್ತದೆ, ರೀಚ್ ಆಗ್ತದೆ. ಅದಕ್ಕೋಸ್ಕರ ನಾನು ಕನ್ನಡ ಮಾತನಾಡೋದು. ಅಟ್ಲೀಸ್ಟ್ ನಾನು ಇಷ್ಟಾದರೂ ಒಂದು ಕನ್ನಡದಲ್ಲಿ ಮಾತನಾಡಬಲ್ಲೆ, ಎಲ್ಲರಿಗೂ ವಿಷಯ ತಿಳಿಸಬಲ್ಲೆ ಅಂತ ಹೇಳುವಂತಹ ಪ್ರೌಢ ನನಗಿದೆ. ಓಕೆ, ನೀನು ಹೇಳುವವಳು, ನೀನು ಕೂಡ ಒಂದು ಚಾನಲ್ ಮಾಡು, ನೀನು ಕೂಡ ನನ್ನಾಗಿ ಜನರಿಗೆ 10 ಜನರಿಗೆ ಮುಖ ಕೊಟ್ಟು ಧೈರ್ಯ ಕೊಟ್ಟು ಮಾತನಾಡು, ಆಗ ನಿನ್ನನ್ನೊಂದು ಧೈರ್ಯವಂತೆ ಅಂತ ಹೇಳ್ತೇನೆ. ಅದು ಬಿಟ್ಟು ನೀನು ನನಗೆ ಕನ್ನಡ ಸರಿಯಾಗಿ ಕಲಿ ಅಂತ ಹೇಳಲಿಕ್ಕೆ ನೀನು ನನಗೆ ಹೇಳಿಕೊಡೋದು ಬೇಡ. ನನ್ನ ಕನ್ನಡ ನನ್ನ ಇಷ್ಟು ಮಂದಿಗೆ ಅರ್ಥ ಆಗ್ತದಲ್ಲ ಸಾಕು. ನನ್ನ ಕನ್ನಡದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನದು ಮೊದಲೇ ಹೇಳಿದಾಗೆ ನನ್ನದು ಮದರ್ ಟಂಗ್ ತುಳು. ಓಕೆ, ಆದರೂ ಕೂಡ ಇಷ್ಟು ಹೇಳಿ ನಾನು ಇಷ್ಟು ಮಂದಿಗೆ ಹೇಳ್ತಾ ಇದ್ದೇನಲ್ಲ, ನನ್ನ ವಿಷಯ ಎಲ್ಲರಿಗೆ ಅರ್ಥ ಆಗ್ತದಲ್ಲ, ಅಷ್ಟಿದ್ರೆ ಸಾಕು. ನಿನ್ನದು ಸಜೆಷನ್ ನನಗೇನು ಬೇಕಾಗಿಲ್ಲ. ಇನ್ನೊಂದು, ನೀನು ಆಂಟಿ ಅಂತ ಕರೀತೀಯಲ್ಲ, ನಿಂಗೆ ನಾನು ಮೊದಲು ಹೇಳೋದು, ಆಂಟಿ ಅಂತ ಯಾರನ್ನು ಕರೆಯೋದು? ಆಂಟಿಯನ್ನು ಕರೆಯೋದು ಯಾರಂದರೆ ನನ್ನದ ಅಕ್ಕನ ಮಕ್ಕಳ ನನ್ನನ್ನು ಆಂಟಿ ಕರಿಬಹುದು, ಅಥವಾ ನನ್ನ ತಂಗಿಯ ಮಕ್ಕಳು ನನ್ನನ್ನು ಆಂಟಿ ಅಂತ ಕರಿಬಹುದು, ಅಥವಾ ನಮ್ಮದು ಒಂದು ರಕ್ತ ಸಂಬಂಧದಲ್ಲಿ ಯಾರಾದರೂ ಇದ್ದರೆ ನಮ್ಮನ್ನು ಆಂಟಿ ಅಂತ ಕರಿಬಹುದು. ನಿನ್ನದು ಸರ್ನೇಮ್ ಅಲ್ಲಿ ಉಂಟಲ್ಲ, ನೀನು ಯಾರು ನನಗೆ? ನೀನು ನನ್ನ ಕುಟುಂಬವ? ನೀನು ನನ್ನ ಅಕ್ಕನ ಮಗಳ? ನೀನು ನನ್ನ ತಂಗಿಯ ಮಗಳ? ನೀನು ಯಾರು? ನೀನು ಯಾರು ಅಲ್ಲ. ನೀನು ಆಂಟಿ ಶುಂಠಿ ಅಂತ ಕರೆಯೋದು ಅಗತ್ಯ ಇಲ್ಲ. ಓಕೆ, ಇನ್ನೊಂದು, ನಿನ್ನದು ಕಮೆಂಟ್ಸ್ ನೀನು ಎಂತೆಲ್ಲ ಹಾಕಿದೆ, ನಿನ್ನದೆಂಥ ಎಷ್ಟು ಚೀಪ್ ಮೆಂಟಾಲಿಟಿ, ಅವಳು ಲೋ ಕ್ಯಾಟಗರಿ ಲೇಡಿ ಅಂತ ಹೇಳಿ ನಿನ್ನ ಕೇವಲ ಕಮೆಂಟಲ್ಲಿ ಗೊತ್ತಾಗ್ತದೆ. ಇದನ್ನು ಓದಿ ಕೂಡ ಹೇಳ್ತೇನೆ. ಕೆಲವರು ಕಮ್ಯುನಿಟಿ ಪೋಸ್ಟ್ ಅಂದರೆ ಏನಂತ ಗೊತ್ತಿರೋದಿಲ್ಲ, ಹಾಗಾಗಿ ನಿನ್ನ ಕೊಳಕು ಮನಸ್ಸಿನ ಎಷ್ಟು ತೆಗೆದಾಕಿದವಳು ಅಂತ ಹೇಳಿ ನಿನ್ನ ಒಂದು ಕಮೆಂಟ್ ರೀಡ್ ಮಾಡ್ತೇನೆ, ಎಲ್ಲರೂ ನೋಡಲಿ. ಅದರ ನಂತರ ಅವಳಿಗೆ ನಿನ್ನೆ ತನಕ ಇಟ್ಟಿದ್ದೆ ನಾನು. ಯಾಕಂದರೆ ಇವಳು ಬಂದದ್ದು ಯಾವಾಗ ಗೊತ್ತಾ? ಕಳ್ಳರಾಗಿ 12 ಗಂಟೆ ನಂತರ ಬರೋದು. ನಿಜವಾಗಿ ನೇರ ಮಾತನಾಡೋರು ಕರೆಕ್ಟ್ ಟೈಮಿಗೆ ಬರ್ತಾರೆ, ಕಮೆಂಟ್ ಹಾಕ್ತಾರೆ. ಇವಳು ಕಳ್ಳಿಯಾಗಿ 12ವರೆಗೆ ಬಂದು ಕಮೆಂಟ್ ಹಾಕಿದ್ದಾಳೆ. ನಾನು ಆನ್ ದ ಸ್ಪಾಟ್ ಅವಳಿಗೆ ಒಳ್ಳೆ ರಿಪ್ಲೈ ಕೂಡ ಮಾಡಿದ್ದೇನೆ. ಅದರ ನಂತರ ಮತ್ತೆ ಅವಳು ಬೇರೆಯವರಿಗೆಲ್ಲ ರಿಪ್ಲೈ ಮಾಡ್ತಿದ್ಲು, ತೆಗೆದು ಬ್ಲಾಕ್ ಮಾಡಿದೆ. ಇನ್ನು ಅವಳಿಗೆ ನೋಡ್ಬೋದು, ಇದೇನು ಹೊಸತು ಕ್ರಿಯೇಟೆಡ್ ID ಕೂಡ ಅಲ್ಲ, 5 years ago ಅಂತ ಉಂಟು ನೋಡಿ. ಇಲ್ಲಿ ಕೂಡ ಮತ್ತೆ ಕೂಡ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇನೆ ಅವಳದು. ಈಗ ಅವಳದೊಂದು ಕಮೆಂಟ್ ನೋಡುವ, ಯಾವ ರೀತಿ ಕಚಡ ಟೈಪಲ್ಲಿ ಇದ್ದಾಳೆ ಅಂತ ಹೇಳಿ. ಆಂಟಿ, ನಿಮಗೆ ಇಷ್ಟ ಆದವರು ಏನು ಮಾಡಿದ್ರು ಸರಿ ಅನಿಸುತ್ತೆ ಇದನ್ನೇ ಕಾವ್ಯ ಬೇರೆ ಯಾರಾದರೂ ಹೇಳಿದರೆ ಅವರ ಬಗ್ಗೆ ಕೆಟ್ಟದಾಗಿ ಹೇಳಿದ್ರಿ, ಬಕೆಟ್ ಅಂತೀರಿ. ರಕ್ಷಿ ನಿಮ್ಮ ಕಡೆಯವಳು, ಅದಕ್ಕೆ ಹೀಗೆ. ಆಂಟಿ ಹೋಗು, ಕಾವ್ಯಗೆ ಫ್ಯಾನ್ಸ್ ಜಾಸ್ತಿ ಅಂತ ಹೊಟ್ಟೆವ್ರಿ.
ನನಗೆ ಹೊಟ್ಟೆಯವರು ಯಾಕೆ ಏನು ಅವಳೇನು ಗುಡ್ಡೆ ಹಾಕಿ ಕೊಂಡಿದ್ದಾಳ ಕಾವ್ಯನ ಹತ್ರ ಯಾಕೆ ಸಿಟ್ಟು ಅಂದರೆ ಕಾವ್ಯ ನಾನು ತುಂಬ ಹೊಗಳ್ತಿದ್ದೆ. ಕಾವ್ಯ ಯಾವಾಗ ಇವಳ ಏಜ್ ಬಗ್ಗೆ ಅಷ್ಟು ಹೇಳಿದ್ಲು ಅದರ ನಂತರ ನಾನಂತೂ ಬಿಲ್ಕುಲ್ ಬಿಡುದಿಲ್ಲ. ಯಾಕಂದರೆ ಯಾರಿಗೂ ಯಾರನ್ನು ಇನ್ಸಲ್ಟ್ ಮಾಡುವ ಅಧಿಕಾರ ಕೊಡಲಿಲ್ಲ. ಅಲ್ಲಿಗೆ ಗೇಮ್ ಶೋಗೆ ಯಾಕೆ ಕಳಿಸಿದ್ದು, ಅವರದ್ದು ವ್ಯಕ್ತಿಗತವಾಗಿ ಆಟ ಆಡಲಿಕ್ಕೆ ಮಾತ್ರ. ಅದು ಬಿಟ್ಟು ಇವಳದ್ದು ಏಜ್ ಬಗ್ಗೆ ಯಾಕೆ ಮಾತನಾಡಿ, ನನಗೆ ಇಲ್ಲದಿದ್ದರೆ ನನಗೆ ಕಾವ್ಯ ಯಾರು ಎಂತ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಿಗ್ ಬಾಸ್ ನೋಡಿದ ನಂತರನೇ ಒಬ್ಬೊಬ್ಬರದ್ದು ಪರಿಚಯ ಆಗ್ತಾಳೆ. ರಕ್ಷಿತಾ ಶೆಟ್ಟಿ ಅಂದರೆ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಗೊತ್ತು, ಅವಳೊಂದು ಯೂಟ್ಯೂಬರ್ ಅಂತೇಳಿ. ಇವರೆಲ್ಲ ನನಗೆ ಯಾರಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಹಾಗೆ ಹೊಟ್ಟೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಿಂಗೆ ಇರ್ಬೋದು, ಹಾಗಾಗಿ ನೀನು ಹೊಟ್ಟೆ ಉರಿಯಾಗಿ ಬುಮ್ ಬುಮ್ ಅಂತ ಹೇಳಿ ಇಲ್ಲಿ ಇಷ್ಟು ಕಮೆಂಟ್ಸ್ ಆಗಿದೆ. ನಿಮಗೆ ಒಳ್ಳೆ ಪುರ್ಸೊತ್ತು ಕೂಡ ಇತ್ತು. ನಾನು ನಿಮಗೆ ಮೊದಲು ಹೇಳೋದು, ಬದನೆ ಜಾಸ್ತಿ ತಿನ್ನಬೇಡ, ಅದು ಹೊಟ್ಟೆಗೆ ದೇಹಕ್ಕೆ ನಂಜು ಅಂತೆ. ಒಳ್ಳೆಯ ಹೆಸರು ಬೆಳೆದು ಕಾಳೆಲ್ಲ ತಿನ್ನು, ದೇಹಕ್ಕೆ ತಂಪು. ಮತ್ತು ನಿಮಗೆ ಜಾಸ್ತಿ ಉಂಟಲ್ಲ ಬರ್ನಲ್ನಾಗಿ ಆದರೆ ಉಂಟಲ್ಲ, ಅದು ಅಲ್ಲಿ ಹಿಂದ್ಗಡೆ ಉಂಟಲ್ಲ ಜಾಸ್ತಿ ಎಲ್ಲ ನೋಡ್ತಾ ಇರ್ತಾರೆ. ನನಗೆ ಜಾಸ್ತಿ ಲ್ಯಾಂಗ್ವೇಜ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಗೊಂದು ಬರ್ನಲ್ ಹಚ್ಚ ಆಯಿತಾ. ಇನ್ನೊಂದು ಅವಳದು ಓದ್ತಾ ಹೋಗ್ತೇನೆ. ಕರೆಕ್ಟ್ ಸ್ಪೆಲ್ಲಿಂಗ್ ಕೂಡ ಬರೀಲಿಕ್ಕೆ ಬರೋದಿಲ್ಲ. ಇಷ್ಟು ದೊಡ್ಡ ಒಂದು ಕಮೆಂಟ್ ಹಾಕಿದ್ದಾಳೆ ನೋಡಿ. ಇದನ್ನು ನಾನು ಓದ್ತಾ ಹೋಗ್ತೇನೆ ನೋಡಿ ಹೇಗೆ ಅಂತ. ಅದರ ನಂತರ ನಿನ್ನಂಥವರು ವಿನಾ ನೆಗೆಟಿವ್ ಮಾಡಿದವರು ಮೇಕಪ್ ಮಾಡ್ಕೊಂಡು ಬಂದು ಏನೋ ಒಂದು ವಿಡಿಯೋ ಮಾಡಿ ಬೇರೆ ಹುಡುಗಿರನ್ನು ನೆಗೆಟಿವ್ ಮಾಡೋದು. ಮೇಕಪ್ ಅಲ್ಲ ಮಾರೈತಿ, ನಿಂಗೆ ಮೇಕಪ್ ನಾನು ಏನು ಮಾಡೋದಂತ ಗೊತ್ತಾ? ಕೇವಲ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್. ಇನ್ನು ನಾನು ಮೇಕಪ್ ಮಾಡಿ ಒಳ್ಳೆ ರೀತಿಯಲ್ಲಿ ಬಂದರೆ ನೀನು ಎಲ್ಲಿಯ ಒಂದು ಹಾಳು ಬಾವಿಗೆ ಸಾಯ್ತೇನ? ನಾನು ಮೇಕಪ್ ಮಾಡಿದ್ದೇನೆ ನಿನ್ನ ಕುಂಡೆಯಲ್ಲಿ ಇಷ್ಟು ಉರಿಯುದಂದರೆ, ಇನ್ನು ಮೇಕಪ್ ಮಾಡಿ ಒಳ್ಳೆ ರೀತಿಯಲ್ಲಿ ಕೂತ್ಕೊಂಡು ಮೇಕಪ್ ಯಾವುದಕ್ಕೆ ಹೇಳೋದಂತ ಗೊತ್ತಾ ನಿಂಗೆ? ಮೇಕಪ್ ಇದ್ರ ಬಗ್ಗೆ ನಾಲೆಜ್ ಇದೆಯಾ? ನಾಲೆಜ್ ಇಲ್ಲದಿದ್ದರೆ ಇನ್ನೊಂದು ಸಲ ಮೇಕಪ್ ಇದು ಪ್ರಾಡಕ್ಟೇ ತೋರಿಸಿ ಹೇಳ್ತೇನೆ. ನನ್ನ ಹತ್ರ ಮೇಬೆಲಿನ್ ಕಂಪನಿದು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ ನೋಡು, ನಿಮಗೆ ತೋರಿಸ್ತೇನೆ. ವೆಯ್ಟ್ ಇದರಲ್ಲಿ ಫುಲ್ಲು ನನ್ನದು ಪ್ರಾಡಕ್ಟ್ಸ್ ಇದೆ. ನಾನು ಹಾಕೋದಿಲ್ಲ ಮೇಕಪ್, ಯಾರನ್ನು ನನಗೆ ಮೆಚ್ಚಿಸ್ಬೇಕಂತಿಲ್ಲ. ನಮ್ಮದು ರೀಲ್ಸ್ ಗೆಟ್ ರೆಡಿ ವಿತ್ ಮೀ ಅದರಲ್ಲಿ ಕೂಡ ನಾನು ಹಾಗೇನೆ ಕೇವಲ ಒಂದು ಸೀರಮ್ ಮತ್ತು ಮಾಯ್ಶ್ಚರೈಸಿಂಗ್ ಕ್ರೀಮ್ ಮಾತ್ರ ಹಾಕೋದು, ಮತ್ತೆ ಒಂದು ಲಿಪ್ಸ್ಟಿಕ್ ಐಲೈನರ್ ಹಾಕೋದು. ಅದೇ ನಿಮಗೆ ಮೇಕಪ್ ಅಂತಾದರೆ, ಇನ್ನು ಮೇಕಪ್ ಫೌಂಡೇಶನ್ ಕ್ರೀಮ್ ಎಲ್ಲ ಹಾಕಿದರೆ ಎಷ್ಟು ನಿಮಗೆ ಹೊಟ್ಟೆಯಲ್ಲಿ ಡುಮ್ ಅಂತ ಆಗ್ಬೋದಲ್ಲ. ಅದನ್ನೇ ನೀನು ಮೇಕಪ್ ಹೇಳಿದವಳು. ಎಲ್ಲಿಯಾ ಒಂದು ಹಳ್ಳಿ ಸೈಡಿನವರಿಗೆ ಕೂಡ ಒಳ್ಳೆ ನಾಲೆಜ್ ಇದೆ. ನಿನ್ನಂಥವರು ಥೂ ಅಂತ ಹೇಳ್ತೇನೆ. ನಿಲ್ಲು, ಕಂಟಿನ್ಯೂ ಮಾಡ್ತೇನೆ. ನಾನು ನಿನ್ನದು ಇಷ್ಟು ಉದ್ದ ರಾಮಾಯಣ ಈಗಲೇ ಓದ್ತಾ ಇದ್ದೇನೆ. ಯಾಕಂದರೆ ನನಗೆ ಅದು ಹೇಟ್ ಕಮೆಂಟ್ಸ್ ಅಂತ ಗೊತ್ತಾಯಿತು. ನೆಗೆಟಿವ್ ಮಾಡೋದು, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತೆ. ನೀನೇ ಮೊದಲು ಹೆಣ್ಣಿಗೆ ಹೆಣ್ಣೆ ಶತ್ರು ಕಚಡ. ಕಾವ್ಯ ರಕ್ಷಿತಾ ಹಾಗೆ ಎಲ್ಲ ಗಂಡಸರ ಜೊತೆ ಅಷ್ಟು ಟಚ್ ಆಗಿ ಕೂತ್ಕೊಳ್ತಾಳೆ. ಬೇರೆನೇ ಹೇಳಿದ್ರಿ ಆಂಟಿ. ಫಸ್ಟ್ ಕನ್ನಡ ಚೆನ್ನಾಗಿ ಕಲಿತು ಬಾ. ನೀನು ಮೊದಲುಂಟಲ್ಲ ಸ್ಪೆಲ್ಲಿಂಗ್ ಕರೆಕ್ಟ್ ಬರೀ, ಅದರ ನಂತರ ನನಗೆ ಕನ್ನಡ ಮಾತನಾಡಲಿಕ್ಕೆ ಹೇಳಾಯ್ತಾ. ನನ್ನದು ಜನರಿಗೆ ಗೊತ್ತಾಗ್ತದಲ್ಲ, ನಿನ್ನಂಥ ಕಚಡಗಳಿಗೆ ಗೊತ್ತಾಗಿ ನನಗೆ ಏನು ಗುಡ್ಡೆ ಹಾಕಬೇಕಂತಿಲ್ಲ ಆಯಿತಾ. ರಕ್ಷಿ ಏನು ಮಾಡಿದಾಳೆ? ಅವಳು ಟಾಪ್ 2 ಬರೋಕೆ ಯಾವ ಗೇಮು ಆಡಿದಾಳೆ, ಗೆದ್ದಿಲ್ಲ. ಫಸ್ಟ್ ಸ್ಪೆಲ್ಲಿಂಗ್ ಸರಿ ಬರೀ ಮಾರೈತಿ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಅವಳದ್ದು ಸ್ಪೆಲ್ಲಿಂಗ್ ಫಸ್ಟ್ ನೋಡಿ ನೀವೆಲ್ಲ. ಮನೆಯವರೆಲ್ಲ ಅವಳಿಗೆ ಕ್ಯಾಪ್ಟನ್ ಆಗೋಕ್ಕೆ ಓಟ್ ಕೂಡ ಮಾಡಿಲ್ಲ. ಹಲ್ಲುಜ್ಜಲ್ಲ, ತಲೆ ಬಾಚಿಕೊಳ್ಳಲ್ಲ. ಅವರ ಅಮ್ಮ ಹೇಳಿದರು ಡೈಲಿ ಸ್ನಾನ ಮಾಡುವಂತ. ಅಷ್ಟು ಕೊಳಕು ಅವಳು ನೋಡಿ. ಇವಳದು ಮೆಂಟಾಲಿಟಿ ನೋಡಿ, ಯಾವ ಚೀಪ್. ಇವಳು ಒಂದು ವೇಳೆ ಮದುವೆ ಆಗಿದ್ರೆ ಇವಳ ಮಗಳಿಗೆ ಕೂಡ ಇದೇ ರೀತಿ ಹೇಳಬೇಕು. ಯಾಕಂದರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ತಲೆಗೆ ಹಾಕಿದ ನೀರು ಕಾಲಿಗೆ ಎಳಿಲೇಬೇಕಂತ. ಇದೇ ರೀತಿ ಇವಳಿಗೆ ಕೂಡ ಯಾರಾದರೂ ಒಂದು ಹುಟ್ಟಿ ಬರ್ತಾರೆ ನೋಡಿ. ಕಂಟಿನ್ಯೂ ಮಾಡ್ತೇನೆ. ಮನೆಯವರೆಲ್ಲ ಅವಳಿಗೆ ಕ್ಯಾಪ್ಟನ್ ಆಗೋಕೆ ಓಟ್ ಕೂಡ ಮಾಡಲ್ಲ. ಮತ್ತೆ ಅಂತ ಇಲ್ಲಿ ಒಂದು ನಿಮಿಷ ಸಣ್ಣದುಂಟು. ಅವರ ಅಮ್ಮ ಹೇಳಿದರು ಡೈಲಿ ಸ್ನಾನ ಮಾಡುವಂತ. ಅಷ್ಟು ಕೊಳಕವಳು. ಯಾವಾಗಲೂ ಗಂಡಸರ ಜೊತೆ ಕೂರೋದು, ಅವಳಿಗೆ ಬಿಸಿ ನೀರು ಹಿಡ್ಕೊಂಡು ಆಮ್ಲೆಟ್ ಮಾಡೋದು, ಅವರಿಗೆ ಬಕೆಟ್ ಹಿಡಿಯೋದು ಅಷ್ಟೇ. ಡೈಲಿ ತಲೆ ಬುಡ ಇಲ್ಲ, ಡ್ಯಾನ್ಸ್ ಹುಚ್ಚರ ಹಾಗೆ ಕುಣಿಯೋದು, ಚೆನ್ನಾಗಿರಲ್ಲ. ಹುಡುಗಿರ ಕಂಡ್ರೆ ಉರ್ಕೊಂಡು ಅವರಿಗೆ ಗಿಲ್ಲಿ ಜೊತೆ ಇರಬಾರ್ದು ಅನ್ನೋದು, ಬೇಕಂತ ಟಾರ್ಗೆಟ್ ಮಾಡೋದು. ಎಲ್ಲ ಗಂಡಸರು ಅವರಿಂದ ಅಷ್ಟೇ ಇರಬೇಕು. ಬೇರೆ ಹುಡುಗಿಯರ ಜೊತೆ ಮಾತನಾಡಿದ್ರು ಇದಕ್ಕೆಲ್ಲ ಏನು ಅಸಹ್ಯ ಬಿಹೇವಿಯರ್ ಅಷ್ಟೇ. ಆಂಟಿ ರಕ್ಷಿ ಸಪೋರ್ಟು ಮಾಡ್ತೀರ ಮಾಡಿ, ಆದರೆ ಕಾವ್ಯಗೆ ಬಕೆಟು ಹಿಡ್ಕೊಂಡು ಅವಳ ಹೆಸರಿಂದ ನೀನು ಬೆಳಿಬೇಕು. ಎಬೆ ಕಾವ್ಯನದು ಬಿಡು ಮಾರೈತಿ. ಕಾವ್ಯನ ಎಂತ ಇದ್ದಾಳೆ ಅಂತೇಳಿ ನಾನು ಅವಳ ಹೆಸರು ಹಿಡ್ಕೊಂಡು ಬಕೆಟ್ ಹಿಡಿಯುವಷ್ಟು ನನಗೆ ಏನು ಗತಿಗೇಟು ಬರಲಿಲ್ಲ. ನನ್ನ ಬಗ್ಗೆ ಗೊತ್ತಿಲ್ಲದಿದ್ದರೆ ಇನ್ನೊಂದು ಸಲ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ತುಂಬ ಉಂಟು ನನ್ನದು ವೀಡಿಯೋ. ನಾನು ಯಾರು, ನನ್ನ ವ್ಯಕ್ತಿಗತ ಏನು, ನನ್ನದು ಪ್ರೊಫೆಷನ್ ಏನು, ನಾನು ಯಾವುದರಲ್ಲಿ ಇನ್ಕಮ್ ಮಾಡ್ತೀನಿ ಎಲ್ಲ ಗೊತ್ತಾಗ್ತದೆ ನಿಮಗೆ. ಒಂದು ವೀಡಿಯೋದಲ್ಲಿ ಬಂದು ಹುಚ್ಚು ನಾಯಿಯಾಗಿ ಒಂದು ಇಷ್ಟು ಕಮೆಂಟ್ ಹಾಕಬೇಕಂದ್ರೆ ನಿಮಗೆ ನಿಜವಾಗ್ಲೂ ಉಂಟಲ್ಲ ಚಿಕ್ಕದಲ್ಲಿ ಬುಮ್ 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 ಅಂತ ಉರಿತಾ ಉಂಟು. ಅದಕ್ಕೋಸ್ಕರ ನೀನು ಈ ರೀತಿಯಾಗಿ ನಿನ್ನ ಹೊಟ್ಟೆಯಲ್ಲಿದ್ದೆಲ್ಲ ಕಲ್ಮಶನು ಹೊರಗೆ ಹಾಕಿದಿ. ಹೆಸರಿಗೆ ನಾಮಕೆ ವ್ಯವಸ್ಥೆ ಕಾವ್ಯ ರಕ್ಷಿತಾ ಅಂತ ಉಂಟು, ಆದರೆ ಮೇಯ್ನ್ ಟಾರ್ಗೆಟ್ ಮಾಡಿದ್ದೆ ನೀನು ನನಗೆ ಅಂತ ಉಂಟು, ಗೊತ್ತಾಯ್ತಾ. ಅವಳ ಹೆಸರು ಇಲ್ಲದಿದ್ದರೆ ರಕ್ಷಿ ಹೋಗೋಕ್ಕೆ ಏನಿಲ್ಲ. ಕಾವ್ಯ ಬಗ್ಗೆ ಮಾತಾಡಿಕೊಂಡು ನೀ ಏನು ಅಂತ
ಆಂಟಿ ಅಂತ ಹಾಕಿದ್ದಾಳೆ. ಇವಳದು ಕಚ್ಚಡ ಮೆಂಟಾಲಿಟಿ ನಿಮಗೆ ಗೊತ್ತಾಯ್ತಲ್ಲ. ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಂತ ಇರ್ತದೆ ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಂದರೆ ನೋಡಿ ಹೀಗೆ ಇಲ್ಲಿ ಹಾಕಿದೆ ನೋಡಿ ಅವಳದ್ದು ಕಮೆಂಟ್. ಹಾಗಾದರೆ ಇವಳೊಂದು ಎಷ್ಟು ತೆಗ್ದಾಕದ ಚೀಪ್ ಮೆಂಟಾಲಿಟಿ ಲೇಡಿ ಅಂತ ಹೇಳೋದು ಇವಳಿಗೊಂದು ಮೇಕಪ್ ಇದು ನಾಲೆಜ್ ಇಲ್ಲ. ಇನ್ನೊಂದು ಕಾವ್ಯನನ್ನು ನೋಡಿ ನನಗೆ ಉರಿಯುದತ್ತೆ. ಅಲ್ಲ, ಕಾವ್ಯನನ್ನು ನೋಡಿ ಉರಿಲಿಕ್ಕೆ ನಾನೇನು ಅವಳ ರೀತಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದೇನಾ ಅಥವಾ ನಾನೇನು ಅವಳ ರೀತಿ ಸೆಲೆಬ್ರಿಟಿ ಇದ್ದೇನಾ? ನನಗೆ ಯಾರು ಎಂತಂತ ವ್ಯಕ್ತಿಗತವಾಗಿ ನನಗೆ ಯಾರ ಮೇಲೆ ಹೊಟ್ಟೆಯವರಿಲ್ಲ. ನನಗೆ ಯಾಕೆ ಅವಳ ಮೇಲೆ ಸಿಟ್ಟಂದರೆ, ಅವಳು ಯಾವಾಗ ರಕ್ಷಿತನ ಬಗ್ಗೆ ಏಜ್ ಬಗ್ಗೆ ಕಾವ್ಯ ಸ್ಪಂದನ ಒಟ್ಟಿಗೆ ಕೂಡ ಮಾತನಾಡ್ತಾರೆ. ಅದರ ನಂತರ ಒಂದು ಟಾಸ್ಕಲ್ಲಿ ಪಾಪ ಗಿಲ್ಲಿಯ ಅವಳನ್ನು ಮುದ್ದು ಮಾಡ್ಲಿಕ್ಕೆ ಹೋಗ್ತಾನೆ, ಒಂಥರ ತಂಗಿಗೆ ಒಂಥರ ಚೈಲ್ಡಿಶ್ ಆಗಿ ಮಾಡ್ಲಿಕ್ಕೆ ಹೋಗಿ ಗಿಲ್ಲಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಳಿಸ್ತಾಳೆ. ಇದು ಹೊಟ್ಟೆಯವರು ಎಲ್ಲದೆ ಮತ್ತೇನು ಗಾಯತ್ರಿ ನಾಯಕ್ ಅಂತ ಅವಳ ಹೆಸರು. ನನಗೆ ಇವಳು ಹೇಟ್ ಕಮೆಂಟ್ಸ್ ಹಾಕಿದವಳದು ನೋಡಿ, ಅವಳ ಐಡಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ, ನೀವು ನೋಡ್ಕೊಳ್ಬಹುದು. ಇಂಥವರಿಗೆಲ್ಲ ಇಂಥ ಕೆಟ್ಟ ಜನರುಂಟಲ್ಲ, ಮನಸ್ಥಿತಿಯವರು ತುಂಬ ಇದ್ದಾರೆ. ಇವಳು ಹೆಣ್ಣೆ ಶತ್ರು ಅಂತ ಹೇಳ್ತಾಳಲ್ಲ, ಇವಳು ಉಂಟಲ್ಲ, ಇವಳು ಆ ಹೆಸರಿಗೇನೆ ಅಪಮಾನ ಅಂತ ನಾನು ಹೇಳ್ತೇನೆ. ಹೆಣ್ಣೆ ಶತ್ರು ಬೇರೆ ಯಾರಲ್ಲ, ಇವಳೇ ಇದ್ದಾಳೆ ತೆಗೆದಾಕಿದವಳು ವರ್ಸ್ಟ್. ಇನ್ನು ಹೊಸತೊಂದು ಐಡಿ ಮಾಡಿ ಬರಲಿ, ಆಗ ಗೊತ್ತಾಗ್ತದೆ. 2-3 ಫೇಕ್ ಐಡಿಯಲ್ಲಿ ಬಂದು ಎಲ್ಲ ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಯಾಕಂದರೆ ಇವರಿಗೆ ಎಂತ ಗೊತ್ತಾ, ಹೇಡಿಗಳಿಗೆ ಮುಖ ತೋರಿಸಲಿಕ್ಕೆ ದಮ್ ಇರೋದಿಲ್ಲ, ಎಲ್ಲ ಬರ್ತಾರೆ. ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ಮತ್ತೆ ನನಗೆ ಪರ್ಸ್ನಲ್ ಆಗಿ ಯಾರ ಮೇಲೂ ಹಾಗೆ ಇಲ್ಲ. ಯಾಕಂದರೆ ಇದೊಂದು ರಿಯಾಲಿಟಿ ಶೋ. ನಾವು ಯಾರಿಗೆ ಸಪೋರ್ಟ್ ಮಾಡ್ತೇವೆ ಅವರ ಸೈಡಲ್ಲಿ ನಾವು ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ನಾವು ವಿಡಿಯೋ ಮಾಡ್ತೇವೆ. ಯಾಕಂದರೆ ಇನ್ನು ಸ್ವಲ್ಪ ದಿನ ಮಾತ್ರ ಬಿಗ್ ಬಾಸ್ ಇದಿರುವುದು. ಆವಾಗ ನಾವು ಎಂತ ಅವಳದ್ದು ಸಪೋರ್ಟರ್ಸ್ ಎಷ್ಟು ಮಂದಿ ಇದ್ದಾರೆ, ಅವರಿಗೆಲ್ಲ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ, ಏನಾಗ್ತದೆ ಏನು ಹೋಗ್ತದೆ ಅಂತೇಳಿ. ಅದು ನಿಂಗೆ ನೋಡ್ಲಿಕ್ಕೆ ಆದರೆ ನೋಡು, ಇಲ್ಲ ಅಂದರೆ ತಿಕ್ಕ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೋ, ಆಯ್ತಾ? ಮತ್ತು ಮೇಕಪ್ ಅಂದರೆ ಏನು ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡು, ಆಗ ಎಂತೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಹಾಕಿ ಮೇಕಪ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗ್ತದೆ. ಇಷ್ಟು ನಿಮಗೆ ಸಾಕು. ಇಲ್ಲಿಗೆ ಒಂದು ಬರ್ನಲ್ ಹಾಕಿ ಕೂತ್ಕೋ. ನನ್ನದು ಇಷ್ಟೇ ಉಂಟಲ್ಲ, ನಿಮಗೆ ಬಿಸಿ ನೀರು ಎರಚಿದಾಗೆ ಆಗ್ಬೋದು, ಗೊತ್ತಾಯ್ತಲ್ಲ? ಮತ್ತು ಆಂಟಿ ಶುಂಠಿ ಅಂತ ಹೇಳಲಿಕ್ಕೆ ನಿನ್ನದೇನು ಕುಟುಂಬದವಳಲ್ಲ ನಾನು, ಗೊತ್ತಾಯ್ತಾ? ನಿನ್ನಂಥ ಲೋ ಕ್ಯಾಟಗರಿ ಕಚಡಗಳು ನನ್ನ ಫ್ಯಾಮಿಲಿಯಲ್ಲಿ ಯಾರು ಕೂಡ ಇಲ್ಲ, ಆಯಿತಾ? ಮತ್ತು ಇನ್ನೊಂದು ಏನಂದರೆ, ನನಗೆ ಇನ್ನಷ್ಟು ಹಠ ಏನಂದರೆ, ನನಗೆ ರಕ್ಷಿತಾಳೆ ವಿನ್ನಾಗಿ ಬರಬೇಕಂತ. ಹಾಗಾಗಿ ಯಾರೆಲ್ಲ ರಕ್ಷಿತನ ಸಪೋರ್ಟರ್ಸ್ ಇದ್ದಾರೆ, ಖಂಡಿತವಾಗ್ಲೂ ಅವಳು ವಿನ್ನಾಗಿ ಬರುವ ತನಕ ನಾವೆಲ್ಲರೂ ಸಪೋರ್ಟ್ ಮಾಡುವ. ಹಾಗೆಯೇ ವೋಟಿಂಗ್ ಲೈನ್ ಈಗ ಕ್ಲೋಸ್ ಆಗಿದೆ, ಇನ್ನು ಮತ್ತೆ ಸ್ಟಾರ್ಟ್ ಆಗ್ತದೆ. ಆವಾಗ ನಾವು ಅವಳದ್ದು ವೋಟಿಂಗ್ ಹೇಗೆ ಮಾಡೋದು ಅಂತ ಕೂಡ ನಾನು ಹೇಳಿಕೊಟ್ಟಿದ್ದೇನೆ. ಮತ್ತು ನನ್ನ ಲ್ಯಾಂಗ್ವೇಜ್ ಬಗ್ಗೆ ಎಲ್ಲರಿಗೆ, ನಮ್ಮ ತುಳುನಾಡಿನ ಜನರಿಗೆ ಎಲ್ಲರಿಗೆ ಖುಷಿ ಇದೆ. ತುಂಬ ಮಂದಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನಷ್ಟು ಅವಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತೇಳಿ. ನನಗೆ ಇಷ್ಟೇ ಸಾಕು, ನಮ್ಮ ಜನರ ಸಪೋರ್ಟು. ಮತ್ತು ಇವಳು ಗಾಯತ್ರಿ ನಾಯಕ್ ಅಂತವರ ಕಚಡಗಳದು ನನಗೆ ಇದು ಹೇಟ್ ಕಮೆಂಟ್ಸ್ ಬಂದರು ಅಷ್ಟೇ. ನನ್ನದು ನೋಡಿ ಹೀಗೆ ರೋಮ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ, ಓಕೆ? ನಿಮ್ಮ ಹೊಟ್ಟೆ ಕಿಚ್ಚಿ ನಿಮ್ಮನ್ನೇ ಬರ್ನ್ ಮಾಡೋದಲ್ಲದೆ ನನಗೆ ಏನು ಮಾಡೋದಿಲ್ಲ, ಓಕೆ? ನಾವು ಒಳ್ಳೆ ರೀತಿಯಲ್ಲಿ ಇದ್ರೆ ಉಂಟಲ್ಲ, ಖಂಡಿತವಾಗ್ಲೂ ನಮಗೆ ದೇವರು ಬೇರೆಯವರ ರೂಪದಲ್ಲಿ ಸಹಾಯ ಮಾಡ್ತಾನೆ. ನನಗೆ ಯಾರ ಮೇಲೂ ಪರ್ಸ್ನಲ್ ಆಗಿ ಹಾಗೆ ಇಲ್ಲ. ರಘು ಒಳ್ಳೇದಿದ್ದಾನೆ, ಗಿಲ್ಲಿ ಕೂಡ ಒಳ್ಳೇದಿದ್ದಾನೆ. ನಾನು ಎಲ್ಲೂ ಗಿಲ್ಲಿ ಒಳ್ಳೇದಿಲ್ಲ ಅಂತ ಹೇಳಿಲ್ಲ, ಅವನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ. ಆದರೆ ಅವನು ಒಂದೊಂದು ಸಲ ಪರ್ಸ್ನಲ್ ಆಗಿ ಪಾಪ ಬೇರೆಯವರದು ಬಗ್ಗೆ ಎಲ್ಲ ಮಾತನಾಡೋಕೆ ಕೆಲವರಿಗೆ ಹರ್ಟ್ ಆಗ್ತದೆ. ಅದು ಬಿಟ್ಟು ಬೇರೆ ಥರಲ್ಲೆಲ್ಲ ಓಕೆ. ಮತ್ತು ಇನ್ನೊಬ್ಬ ಬಂದು ಹೇಳಿದ TRP ಕೇವಲ ಗಿಲ್ಲಿ ಮಾತ್ರ, ಬೇರೆ ಯಾರಿಲ್ಲ ಅಂತ. TRP ರಕ್ಷಿತನಿಂದ ಕೂಡ ಬರ್ತಾ ಇದೆ, ಯಾಕಂದರೆ ಅವಳು ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾಳೆ. ಮತ್ತೆಲ್ಲ ಸ್ವಲ್ಪ ಬೋರಿಂಗ್ ಆಗಿ ಅವರಷ್ಟಕ್ಕೆ ಅವರು ಕೂತ್ಕೊಂಡಿರ್ತಾರೆ. ಇವಳು ಪಾಪ ಕುಣಿತಾ ಇರೋದು ಅಂದರೆ ಅವಳದು ಚೈಲ್ಡಿಶ್, ಅವಳದು ಏಜ್ ಸಣ್ಣದು, ಅವಳು ಕುಣಿತಾಳೆ. ಯಾರೋ ಒಂದು ಗಾಯತ್ರಿ ನಾಯಕ್ ಅಂತ ಹೇಳಿದ್ರಲ್ಲ, ಡೌಟ್ ಇವಳು ಅಜ್ಜಿ ಕಾಣಬೇಕು, ಇವಳದೊಂದು 50 ಅಬೌವ್ ಇರ್ಬೋದು ಏಜ್. ಹಾಗಾಗಿ ಪಾಪ ಆ ಒಂದು ಸಣ್ಣ ಏಜಿನ ಮಕ್ಕಳು ಕುಣಿಯೋದಲ್ಲದೆ ಮತ್ತೇನು, ಗಾಯತ್ರಿ ನಾಯಕ್ ನೀನು ಕುಣಿತೀಯಾ? ನಿಂಗೆ ಕುಣಿಲಿಕ್ಕೆ ಆದರೆ ನಿನ್ನದು ಮುಖ ಒಂದು DP ಹಾಕು. ನಿಂಗೆ ಒಂದು ತಾಕತ್ತಿದ್ರೆ, ಎಲ್ಲರನ್ನು ಫೇಸ್ ಮಾಡೋ ತಾಕತ್ತಿದ್ರೆ ನೀನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಹಾಕು. ನಿಂಗೆ ಇದೊಂದು ಓಪನ್ ಚಾಲೆಂಜ್, ಓಕೆ? ಸೊ ಅದು ಬಿಟ್ಟು ಬೇರೆಯವರ ವೀಡಿಯೋಗೆ ಬಂದು ಹೇಟ್ ಕಮೆಂಟ್ಸ್ ಹಾಕಿದರೆ ನಮಗೆ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ನಿನ್ನಂಥ ಕಚಡಗಳ ಬುದ್ಧಿಗಳನ್ನು ನನಗೆ ಓಪನ್ ಆಗಿ ಹೇಳಬೇಕಿತ್ತು. ಯಾಕಂದರೆ ನಮಗೇನು ಹೇಟ್ ಕಮೆಂಟ್ಸ್ ಹಾಕಿದರೆ ನಮಗೇನು ಎಫೆಕ್ಟ್ ಆಗೋದಿಲ್ಲ. ನಾವು ಮತ್ತಷ್ಟು ನಮ್ಮನ್ನು ಎಷ್ಟು ಮಂದಿ ಕಾಲು ಎಳಿತಾರೆ ನೋಡಿ, ಮತ್ತಷ್ಟು ನಾವು ಬೆಳೀತಾ ಹೋಗ್ತೇವೆ. ಮತ್ತು ಇನ್ನೊಂದು ನೆನಪಿಡಿ, ಕಾಲು ಎಳೆಯೋರು ಯಾವಾಗಲೂ ಕಾಲ ಕೆಳಗೆ ಅಂತೆ, ಓಕೆ? ಮತ್ತು ಹಿಂದೆ ಮಾತನಾಡೋ ಜನ ಯಾವಾಗಲೂ ಹಿಂದೆನೇ ಇರ್ತಾರೆ. ನಾವು ಹೋಗೋ ದಾರಿ ನಿಯತ್ತಲ್ಲಿದ್ದರೆ ಖಂಡಿತವಾಗ್ಲೂ ನಾವು ಮುಂದೆ ಹೋಗ್ತೇವಲ್ಲದೆ ಹಿಂದೆ ಹೋಗೋದಿಲ್ಲ, ಓಕೆ? ನಾನು ಪ್ರತಿಯೊಬ್ಬರಿಗೂ ನನ್ನದು ಕ್ಯಾರೆಕ್ಟರ್ ಹೇಗಂದರೆ ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಈವನ್ ಸಣ್ಣ ಯೂಟ್ಯೂಬರ್ನವರಿಗೂ ನಾನು ಎಷ್ಟೋ ಮಂದಿದು ಯೂಟ್ಯೂಬರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಕಮೆಂಟ್ ಹಾಕೋದಿಲ್ಲ, ಆದರೆ ಎಷ್ಟೋ ಮಂದಿ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡ್ತಿದ್ದೀನಿ. ಒಳ್ಳೆ ರೀತಿಯಲ್ಲಿ ನನ್ನ ಹತ್ರ ವ್ಯವಹಾರ ಮಾಡಿದರೆ ನಾನು ಕೂಡ ಖಂಡಿತವಾಗ್ಲೂ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀನಿ.
ಮತ್ತು ರಕ್ಷಿತಾ ನಮ್ಮದು ಕುಟುಂಬದವಳಲ್ಲ, ಏನೂ ಅಲ್ಲ, ಆದರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ಆ ಒಂದು ಹುಡುಗಿಯ ವ್ಯಕ್ತಿತ್ವ ಅವಳದು, ಮತ್ತು ಅವಳನ್ನು ತುಂಬ ಹಾರ್ಡ್ ವರ್ಕರ್, ಕಷ್ಟಪಟ್ಟು ಮೇಲೆ ಬಂದ ಹುಡುಗಿ, ಯಾರದು ಒಂದು ಸಪೋರ್ಟ್ ಇಲ್ಲದೆ ಒಂದು 6 ತಿಂಗಳಲ್ಲಿ ಕನ್ನಡ ಕಲಿತು ಒಂದು ಒಳಗೆ ಬಿಗ್ ಬಾಸಿನ ಒಳಗೆ ಹೋಗಬೇಕಾದ್ರೆ ಅವಳದು ಕ್ಯಾರೆಕ್ಟರ್ ರಿಯಲಿ ಗ್ರೇಟ್. ಆ ಒಂದು ಅವಳಿಗೆ ನಿಜವಾಗ್ಲೂ ನಾನೊಂದು ಹ್ಯಾಟ್ಸಪ್ ಮಾಡ್ತೇನೆ. ಎಷ್ಟೋ ಮಂದಿ ಒಂದು ಬಿಗ್ ಬಾಸಿನ ಒಳಗಡೆ ಹೋಗಲಿಕ್ಕೆ ತವಕ ಪಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಒಂದು ಹುಡುಗಿ 6 ತಿಂಗಳಲ್ಲಿ ಒಂದು ಕನ್ನಡ ಕಲಿಯೋದಂದರೆ ನಿಜವಾಗ್ಲೂ ಗ್ರೇಟ್. ಮುಂಬೈ ಅವರದ್ದು ಮದರ್ ಟಂಗ್ ಲ್ಯಾಂಗ್ವೇಜ್ ಇದು ಹಿಂದಿರ್ತದೆ, ಮತ್ತು ಆ ಹುಡುಗಿ ತುಳು ಮಾತನಾಡೋದು ಹುಡುಗಿ, ಆದರೆ ಕನ್ನಡ ಕಲಿತು ಮಾತನಾಡೋದನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೇನೆ. ಪ್ರತಿಯೊಂದು ಯಾವುದೇ ಒಂದು ಕೆಲಸ ಕೊಟ್ಟರು ಇಲ್ಲ ಅಂತ ಹೇಳೋದಿಲ್ಲ, ಪ್ರೀತಿಯಿಂದ ಅವಳ ಹತ್ರ ಮಾತನಾಡಿದರೆ ಒಳ್ಳೆ ರೀತಿಯ ಹುಡುಗಿ. ಅವಳ ವ್ಯಕ್ತಿತ್ವವನ್ನು ಕಂಡವರು ಅವಳನ್ನು ಹಾಡಿ ಕೊಂಡಾಡ್ತಾರೆ. ರಕ್ಷು ನಮ್ಮ ಮಗಳು, ಮನೆ ಮಗಳಂತೆ ಎಲ್ಲ ಯಾಕೆ ಹೇಳ್ತಾರೆ ಅಂದರೆ ಆ ಒಂದು ಹುಡುಗಿಯ ಒಂದು ವ್ಯಕ್ತಿತ್ವ ಅಷ್ಟು ಪ್ಯೂರ್ ಇದೆ. ಪ್ಯೂರ್ ಸೋಲ್, ಸ್ಟ್ರೇಟ್ ಫಾರ್ವರ್ಡ್ ಮಾತನಾಡ್ತಾಳೆ. ನನಗೆ ಯಾಕೆ ಇಷ್ಟ ಅಂದರೆ ನನ್ನದೇ ಪ್ರತಿಬಿಂಬ ಅವಳು ನನ್ನ ಹಾಗೆಯೇ ಮಿರರ್. ಅವಳು ಒಳ್ಳೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವಳು ಒಳ್ಳೆ ರೀತಿಯಲ್ಲಿ ಇರ್ತಾಳೆ. ಹಾಗೆ ಯಾರೇ ಒಂದು ಎಲಿಮಿನೇಷನ್ ಆಗಿ ಹೋಗುವಾಗ ಅವಳನ್ನು ಕೂಗ್ತಾ ಇರ್ತಾಳೆ. ಇದು ಒಂದು ಅವಳದೊಂದು ಪ್ಯೂರ್ ಸೋಲ್ ಅಂತ ಹೇಳ್ತೇನೆ. ಸೊ ಯಾರಿಗೂ ಯಾರನ್ನು ನೀಚ ಕೆಳಮಟ್ಟಕ್ಕೆ ಹೇಳಿದು ಮಾತನಾಡೋ ಅಗತ್ಯ ಇಲ್ಲ. ನಿಮ್ಮ ಮಕ್ಕಳಿಗೂ ಕೂಡ ಒಂದು ವೇಳೆ ಬೇರೆ ಹೆಣ್ಣು ಮಕ್ಕಳಿಗೆ ನೀವು ಕಚಡ ರೀತಿಯಲ್ಲಿ ಮಾತನಾಡಿದರೆ ನಾಳೆ ನಿಮ್ಮ ಮಕ್ಕಳಿಗೂ ಕೂಡ ಅದೇ ರೀತಿ ಬೇರೆಯವರು ಮೂದಲಿಸ್ತಾರೆ, ಬೇರೆಯವರು ಇನ್ಸಲ್ಟ್ ಮಾಡ್ತಾರೆ. ಓಕೆ, ಕರ್ಮ ರಿಟರ್ನ್ಸ್ ಹೇಳೋದು ಮತ್ತು ಯಾವುದಕ್ಕಲ್ಲ, ಇದಕ್ಕೇನೆ ತಲೆಗೆ ಹಾಕಿದ ನೀರು ಕೆಳಗೆ ಎಳಿಲೇಬೇಕಂತೆ. ಅದೇ ರೀತಿ ನನಗೆ ಎಂತ ಮಾಡಿದ್ರೆ ನನಗೆ ಎಫೆಕ್ಟ್ ಆಗೋದಿಲ್ಲ. ನಾನು ಪ್ರತಿಯೊಂದನ್ನು ದೇವರ ಮೇಲೇ ಸರೆಂಡರ್ ಮಾಡಿಬಿಡ್ತೇನೆ. ನನಗೆ ಯಾರು ಎಂಥದೇ ಮಾಡಲಿ ಖಂಡಿತವಾಗ್ಲೂ ಅವರು ನೋಡ್ಕೊಳ್ತಾರೆ. ಓಕೆ, ಸೊ ನಾನು ಎಲ್ಲರಿಗೂ ಹೇಳೋದು, ನಮ್ಮ ಒಂದು ರಕ್ಷಿತನಿಗೆ ಒಂದು ಸಪೋರ್ಟ್ ಮಾಡಿ. ಹಾಗೆಯೇ ಇದೊಂದು ಸ್ಕ್ರಿಪ್ಟೆಡ್ ಆಗಿದ್ರೆ, ಒಂದು ವೇಳೆ ಅವರೇ ಕಲರ್ಸ್ ಕನ್ನಡದವರೇ ಬಿಗ್ ಬಾಸ್ ಮುಖಾಂತರವಾಗಿ ಇದು ಮಾಡಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಕೊನೆಯ ತನಕ ಎಲ್ಲ ವಿನ್ ಮಾಡಿಸುವಂತ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಸೊ ಎಲ್ಲರೂ ಪ್ರತಿ ವಾರ ಅವಳಿಗೊಂದು ಸಪೋರ್ಟ್ ಮಾಡುವ, ಹಾಗೆಯೇ ಒಂದು ವೋಟ್ ಮಾಡಿ. ಅವಳಿಗೆ ಆದಷ್ಟು 99 ತನಕ ವೋಟ್ ಮಾಡ್ಬೋದು. ಓಕೆ, ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಹಾಗೆಯೇ ಒಂದು ಹೊಸ ವರ್ಷದ ಹಾರ್ದಿಕ ಶುಭಾಶಯ ಇನ್ ಅಡ್ವಾನ್ಸ್ ಆಗಿ ನಾನೊಂದು ವಿಶ್ ಮಾಡಿದೆ. ಯಾಕಂದರೆ 1 ತಾರೀಕಿಗೆ ಮತ್ತೆ ಆಗದಿದ್ದರೆ ವಿಡಿಯೋ ಮಾಡಲಿಕ್ಕೆ, ಅದಕ್ಕೋಸ್ಕರ. ಓಕೆ, ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆಯೇ ನಿಮ್ಮೆಲ್ಲರ ಸಹಕಾರದಲ್ಲಿ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.